ಇನಿ ಸ್ತನ ಕ್ಯಾನ್ಸರ್ ಸೇರಿನಂಚ ಒವ್ವೆ ಸೀಕನ ಗುಣಮನ್ಪೆರ ಬಂಗೈಜ್ಜೆ ಆಂಡ ಸುರುತ ಹಂತೋಡೆ ಅವೇನು ನಾಡುಪತ್ತದು ಚಿಕಿತ್ಸೆ ಪಡಿಪಿನ ಮುಖ್ಯ ಪಂಡದು ನೆಟ್ಟೆ ಉಷಾ ನರ್ಸಿಂಗ್ ಕಾಲೇಜ್ ಸಹಾಯಕ ಪ್ರಾಧ್ಯಾಪಕರು ಸುನಂದಾಬಿ ಅಸೇಗೋಳಿ ತೆರಿಪಾದರು. ಅಸೇಗೋಳಿ ಶ್ರೀ ಗುಡಿಗ ಕೊರಗಜ್ಜ ಸೇವಾ ಸಮಿತಿ ಮುತಾಲಿಕೆಡು ಜನವಾದಿ ಮಹಿಳಾ ಸಂಘಟನೆ ಬೊಕ್ಕ ನಿಟ್ಟೆ ಉಷಾ ನರ್ಸಿಂಗ್ ಕಾಲೇಜ್ ಒಟ್ಟು ಸೇರಿಗೆಡು ಸ್ತನ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮನು ಅಸೇಗೋಳಿ ಯುವಕ ಮಂಡಲಡು ಐತಾರ ಭಯ ನಡಪಾಯರು. ಸಂಪನ್ಮೂಲ ವ್ಯಕ್ತಿಯಾದ ಪಾಲ್ಪಡೆಯಿನ ನಿಟ್ಟೆ ಉಷಾ ನರ್ಸಿಂಗ್ ಕಾಲೇಜ್ ಸಹಾಯಕ ಪ್ರಾಧ್ಯಾಪಕರು ಸುನಂದಾ ಬಿ ಅಸೇಗೋಳಿ ಸ್ತನ ಕ್ಯಾನ್ಸರ್ ಬಗೆಟ್ ಹೆಚ್ಚಿನಕ್ಲಿಗೆ ತಿಳುವಳಿಕೆದ ಕೊರತೆ ಹೆಚ್ಚ ಉಪ್ಪು ನೀರ್ದು ಇನಿ ಇಂಚಿನ ಪ್ರಕರಣಗಳು ಜಾಸ್ತಿಯಾದ ನಡತೊಂದುಂಡು. ಈ ವಿಷಯ ನಡಪುನ ಕಾರ್ಯಾಗಾರಗಳು ಕಾರ್ಯಕ್ರಮಲಿಡು ಹೆಚ್ಚಾದ ಭಾಗವಹಿಸಿನಿರ್ದು ಮಾಹಿತಿ ತಿಕ್ಕುನಿ ಅತ್ತಂತೆ ಅವೇನು ಬಾಕಿ ತಕ್ಲೆಡ ಪಟ್ಟೊಂದು ಇಂಚಿನ ಸೀಕಲೆನು ಕಮ್ಮಿ ಮಲ್ಪೆರ ಸಾಧ್ಯ ಆಪಣು ಪಂಡ ತೆರಿಪಾಯರು. ಕುತ್ತಿಗೆ ಅದಕ್ಕೆ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತಾರೆ, ಅಂಡಾಶಯದ ಕ್ಯಾನ್ಸರ್ ಅದಕ್ಕೆ ಓವರಿಯನ್ ಕ್ಯಾನ್ಸರ್ ಅಂತ ಹೇಳ್ತಾರೆ. ಹಾಗಾಗಿ ಸ್ತ್ರೀಯರಲ್ಲಿ ಮೇನ್ ಆಗಿ ಬರುವಂಥದ್ದು ಸ್ತನ ಕ್ಯಾನ್ಸರ್, ಅಂಡಾಶಯದ ಕ್ಯಾನ್ಸರ್, ಗರ್ಭಾಶಯದ ಕುತ್ತಿಗೆ ಕ್ಯಾನ್ಸರ್, ಇವುಗಳು ತುಂಬ ಕಾಮನ್ ಆಗಿ ಬರ್ತವೆ. ಯಾಕಂದ್ರೆ ಹಾಸ್ಪಿಟಲ್ ನಾವು ನೋಡ್ತೇವೆ ತುಂಬ ಪೇಷಂಟ್ಸ್ ಇಂಥವೇ ಬರ್ತವೆ. ಯಾಕಂದ್ರೆ ಅವ್ರಿಗೆ ಫಸ್ಟಿಗೆ ಏನು ಅಂತ ಗೊತ್ತಿರುವುದಿಲ್ಲ, ಅದು ಹೇಗೆ ಬರ್ತದಂತ ಗೊತ್ತಿಲ್ಲ, ಏನೋ ಒಂದು ನೋವು ತುರಿಕೆ ಅಥವಾ ಏನು ಪೀವು ಹೋಗುದು ಇಂಥದ್ದೆಲ್ಲ ಪ್ರಾಬ್ಲಮ್ ಆಗಿ ಬರ್ತಾರೆ. ಆಮೇಲೆ ಇಲ್ಲಿ ಬಂದು ಪರೀಕ್ಷೆ ಮಾಡುವಾಗ ಗೊತ್ತಾಗ್ತದೆ ಇದು ಕ್ಯಾನ್ಸರ್ ಅಂತ. ಆ ಕ್ಯಾನ್ಸರ್ ಗೊತ್ತಾದ ಮೇಲೆ ಚಿಕಿತ್ಸೆ ಮಾಡುವುದಕ್ಕಿಂತ ಮುಂಚೆನೇ ನಾವು ಅದರ ವಿಷಯ ತಿಳ್ಕೊಂಡು ಅದು ಸ್ವಲ್ಪ ಸಣ್ಣದರಲ್ಲಿ ಇರುವಾಗಲೇ ನಾವು ಅದನ್ನು ಪತ್ತೆ ಹಚ್ಚಿ ಅದಕ್ಕೆ ನಾವು ಮುಂಚೆನೇ ಚಿಕಿತ್ಸೆ ಪಡೆಯೋದು ಒಳ್ಳೆ ಆಯಿತು ಬರೀತಾರೆ. ಆದರೆ ಅದರಲ್ಲಿ ಸ್ವಲ್ಪ ಕಣ ಇದ್ದೇ ಇರ್ತದೆ. ಸ್ವಲ್ಪ ದಿವಸ ಆದಮೇಲೆ ಅದು ಮತ್ತೆ ಸ್ಟಾರ್ಟ್ ಮಾಡ್ತದೆ, ಅದರದ್ದು ಜೀವಕೋಶ ಮತ್ತೆ ಅದರ ಮೇಲೆ ಇಡುವುದು, ಅದು ದೊಡ್ಡಾಗುವುದು. ಇಲ್ಲೇ ಈ ಹಾಸ್ಪಿಟಲ್ಗೆ ಹೋಗುದಿಲ್ಲ ಅಲ್ವಾ, ಚೂರಾರು ಲಕ್ಷಣ ಇಲ್ಲದೆ ನಾವು ಹೋಗುದಿಲ್ಲ. ಹಾಗಾಗಿ ನಮಗೆ ಗೊತ್ತಿಲ್ಲ. ಅದಾದ್ರೆ ಸ್ವಲ್ಪ ಸ್ಟಾರ್ಟ್ ಆಗೋದ್ಮೇಲೆ ನಾವು ಹೋಗ್ಬೇಕು, ಆದರೆ ನಮಗೆ ಅದು ಲಕ್ಷಣ ಗೊತ್ತಿರುವುದಿಲ್ಲ. ಹಾಗಾಗಿ ಈ ಇರ್ಲಿಕ್ಕೆ 2 ಹೆಂಗಸರಲ್ಲಿ 1 ಹೆಂಗಸರಿಗೆ ಇರ್ಬೋದು. ಹಾಗೆಯೇ ಗಂಡಸರಿಗೂ ಸಹ ಬರ್ತದೆ ಬ್ರೆಸ್ಟ್ ಕ್ಯಾನ್ಸರ್, ಆದರೆ ಅದು ತುಂಬಾ ಜಾಸ್ತಿ, 1000ದಲ್ಲಿ 1 ಬರ್ಕೋಸ್ಕರ ಕಾಟನ್ ಬಟ್ಟೆಯನ್ನೇ ಉಪಯೋಗಿಸಬೇಕು. ಮತ್ತೆ ಸರಿಯಾದ ಅಳತೆಯ ಬೇಕಾದಂತಹ ಅಳತೆಯ ಒಳ ಉಡುಪನ್ನೇ ಧರಿಸಬೇಕು. ರಾತ್ರಿ ವೇಳೆ ಒಳ ಉಡುಪನ್ನು ಧರಿಸದೇ ಇದ್ದು ಒಳ್ಳೆ, ಯಾಕಂದ್ರೆ ಸರಾಗವಾಗಿ ಉಸಿರಾಡಲಿಕ್ಕೆ ಆಗ್ತದೆ. ಮಲಗುವಾಗ ಬೆನ್ನಿನ ಮೇಲೆ ಅಥವಾ ಪಕ್ಕಕ್ಕೆ ಮಲಗುವುದು ಒಳ್ಳೆಯದು. ಯಾಕಂದ್ರೆ ಕೌಚಿ ಮಲಗಿದ್ರೆ ಸ್ತನಗಳಿಗೆ ಪೆಟ್ಟಾಗ್ತದೆ. ಅದಕ್ಕೋಸ್ಕರ ಅಂಗಾತ ಅಥವಾ ಪಕ್ಕಕ್ಕೆ ಮಲಗುವುದು ಒಳ್ಳೆಯದು. ಸ್ತನಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಕಂಡು ಬಂದರೆ ನಿರ್ಲಕ್ಷಿಸಿದ ತಕ್ಷಣ ಸೂಕ್ತ ತಜ್ಞ ವೈದ್ಯರನ್ನು ಸಂಪರ್ಕಿಸಿ ಪರೀಕ್ಷೆ ಮಾಡಿಸಿಕೊಂಡು ವ್ಯತ್ಯಾಸಕ್ಕೆ ಕಾರಣ ತಿಳಿದುಕೊಂಡು ಸೂಕ್ತ ಸಲಹೆ ಸೂಚನೆಗಳೊಂದಿಗೆ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕು. ಜನವಾದಿ ಮಹಿಳಾ ಸಂಘಟನೆದ ಅಧ್ಯಕ್ಷರು ವಿಮಲಾ, ಶ್ರೀ ಗುಡಿಗ ಕೊರಗಜ್ಜ ಸೇವಾ ಸಮಿತಿ ಮೊಕ್ತೇಸರರು ಶ್ರೀ ಸಂಕಪ್ಪ ಕರ್ಕೇರ, ಪ್ರಧಾನ ಅರ್ಚಕರು ರತ್ನಾಕರ್ ಕರ್ಕೇರ, ಕೋಟೆಕಾರ್ ಸೇವಾ ಸಹಕಾರಿ ಬ್ಯಾಂಕ್ ವ್ಯವಸ್ಥಾಪಕರು ವಾಣಿ ಲೋಕಯ್ಯ, ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಅಧ್ಯಕ್ಷರು ಮೊಹಮ್ಮದ್ ಶರೀಫ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಶಶಿಕಲಾ ಸಭೆ ನಿತ್ಕೊಂಡು ಸೊಲ್ಮೆ ಸಂದಾಯರು.